ಬಂಟ್ವಾಳಪೇಟೆಯಲ್ಲಿರುವ ಎಸ್ವಿಎಸ್ ದೇವಳ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಎನ್ ಪ್ರತೀಕ್ ಮಲ್ಯ ಈ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ರಲ್ಲಿ 625 ಅಂಕ ಪಡೆದುಕೊಂಡು ಶಾಲೆಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿದ್ದಾನೆ. ಇಲ್ಲಿನ ತ್ಯಾಗರಸ್ತೆಯ ನಿವಾಸಿ ಎನ್ ವೆಂಕಟೇಶ್ ಮಲ್ಯ ಹಾಗೂ ಎನ್ ರಾಧಿಕಾ ಮಲ್ಯ ಅವರ ಪುತ್ರರಾಗಿರುವ ಪ್ರತೀಕ್ ಮುಂದೆ ಉದ್ಯಮಿಯಾಗುವ ಗುರಿಯನ್ನ ಹೊಂದಿದ್ದಾರೆ. ತನ್ನ ಸಾಧನೆಗೆ ಶಿಕ್ಷಕರ ಪ್ರೋತ್ಸಾಹ, ಪೋಷಕರು, ಮನೆಯವರ ಬೆಂಬಲವೇ ಕಾರಣವಾಗಿದೆ ಎಂದಿರುವ ಅವರು ಮುಂದೆ ಪಿಯುಸಿಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಕಲಿಯುವ ಆಸಕ್ತಿಯನ್ನ ಹೊಂದಿದ್ದಾರೆ. ಕೋವಿಡ್ ಲಾಕ್ಡೌನ್ನಿಂದಾಗಿ ಭೌತಿಕ ತರಗತಿಗಳು ಇಲ್ಲದಿದ್ದರೂ ಪ್ರತೀಕ್ ಅವರ ತಾಯಿ ರಾಧಿಕಾ ಮಲ್ಯ ಟ್ಯೂಷನ್ ಶಿಕ್ಷಕಿಯಾಗಿದ್ದು ಅವರ ಮೂಲಕವೇ ಹೆಚ್ಚಿನ ತರಬೇತಿಯನ್ನ ಪಡೆದುಕೊಂಡಿದ್ರು. ಇವರ ತಮ್ಮ ಹಾಗೂ ತಂಗಿ ಎಸ್ವಿಎಸ್ ದೇವಳ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಈ ವರ್ಷ ನನಗೆ ಏಮ್ ಇತ್ತು 625 ಸ್ಕೋರ್ ಮಾಡಬೇಕು ಅಂತ. ಹಾಗೆ ಆಯಿತು. ಅದಕ್ಕೆ ಕಾರಣ ನಾನು ಫಸ್ಟ್ ಆಫ್ ಆಲ್ ನನ್ನ ಟೀಚರ್ಸ್ ನನಗೆ ಅದಕ್ಕೆ ಕಾರಣ. ಅವರು ನನ್ನನ್ನು ಪಾಠ ಕಲಿಸದೇ ಇದ್ದರೆ ಇವತ್ತು ನನಗೆ 625 ಸಿಗ್ತಿರಲಿಲ್ಲ. ಮತ್ತು ಟೀಚರ್ಸ್ ಜೊತೆಗೆ ನನ್ನ ಪೇರೆಂಟ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ತಮ್ಮ, ನನ್ನ ತಂಗಿ, ನನ್ನ ಅಜ್ಜಿ ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ನನಗೆ ಓದಲಿಕ್ಕೆ ತುಂಬ ಟೈಮ್ ಸಿಗುವಂತೆ ಮಾಡಿದ್ದಾರೆ. ಮತ್ತು ನನಗೆ ಏನಾದ್ರು ಡಿಸ್ಟರ್ಬೆನ್ಸ್ ಆಗದಂತೆ ಅವರು ನೋಡಿದ್ದಾರೆ. ಹಾಗೆ ಟೀಚರ್ಸ್ ಕೂಡ ನಮಗೆ ತುಂಬ ಸತಿ ಮತ್ತೊಮ್ಮೆ ಮತ್ತೆ ನಮ್ಮನ್ನು ಕಲಿಸಿದ್ದಾರೆ. ಎಲ್ಲ ನೆನಪಾಗಬೇಕು ಅಂತ. ಮತ್ತು ದೇವರ ದಯೆ ಕೂಡ ಇದೆ ನನ್ನ ಮೇಲೆ. ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ಒಟ್ಟಿನಲ್ಲಿ ಎಲ್ಲರ ಆಶೀರ್ವಾದ, ಎಲ್ಲರ ಸಹಕಾರದಿಂದ ನನಗೆ ಇವತ್ತು ಸಿಕ್ಕಿದೆ. ನನ್ನೊಬ್ಬನ ಪ್ರಯತ್ನ ಮಾತ್ರವಲ್ಲ. ಹಾಗಾಗಿ ಈ ಮೂಲಕ ನಾನು ಎಲ್ಲರನ್ನೂ ಪ್ರೀತಿಯಿಂದ ಧನ್ಯವಾದಿಸುತ್ತೇನೆ.